ಎಂತ ಬೆನ್ನಿಗಿಡ ತಿಗ್ಣೆ ಥರ ಆಡ್ತಿದ್ಯಲ್ಲ ಇವತ್ತು. ಎಲ್ಲಿ ಹೋದರೂ ಅಲ್ಲಿಗೆ ಬರ್ತೀಯಪ್ಪ. ಟಾಯ್ಲೆಟ್ ಹತ್ರ ಹೋದ್ರೆ ಅಲ್ಲೂ ಬರ್ತೆ, ಅಡುಗೆ ಮನೆಗೆ ಹೋದ್ರೆ ಅಲ್ಲೂ ಬರ್ತೆ, ಬಾಲ್ಕನಿಗೆ ಹೋದ್ರೆ ಅಲ್ಲೂ ಬರ್ತೆ. ಎಂಥ ಕತ್ತೆ ನಿಂದು ಮರಿತೀನಿ. ನಿಂಗೆ ಹೇಳನಲ್ಲ ಎಂಥ ವಿಷಯ ಇಲ್ಲ ಅಂತ. ಅಂಥದ್ದೆಂಥದ್ರೂ ಇದ್ದರೆ ಹೇಳ್ತಿದ್ದೆ. ಬಿಡು, ನೀ ಜಾಗ ಬಿಡು. ಇಡು ಸಣ್ಣ ಅಡುಗೆ ಮನೆ, ಪಟ ಪಟ ಇಬ್ಬರು ಇದ್ದರೆ ಅಲ್ಲಿ ಅಡುಗೆ ಮಾಡೋಕ್ಕೂ ಆಗ್ತಿಲ್ಲ. ಮತ್ತು ನಾನೆಂತ ರೆಡಿ ಮಾಡ್ಕೊಳ್ಳಿಲ್ಲ ಅಂದರೆ ರಾತ್ರಿ ಮೇಲೆ ನಾನೇ ಮಾಡ್ಕೊತ ಮರೀತಿ ಅಡುಗೆ. ನೀನು ಎಷ್ಟೊತ್ತಿ ಬಿಟ್ಟು ಮಿಷನ್ ಮೇಲೆ ಕೂತ್ಕೊಂಡೆ ಅಂದ್ರೆ ಮುಗೀತು ನೀನು. ಬಿಡು ಬಿಡು, ಗಂಡಿಗಾರು ಒಂದೆಂಥರು ಮಾಡಿ ಹಾಕಲ್ಲ. ಅಡುಗೆ ಮಾಡ್ತಿದ್ರು ತೊಂದರೆ ಇಲ್ಲ. ಅಡುಗೆ ಮಾಡಲಿಲ್ಲ ಅಂದರೆ ಹೊರಗೆ ಹೋಗಿ ಒಂದೊಂದು ಪಾನಿಪುರಿ ತಿನ್ಕೊ ಬಂದ್ರೆ ಸರಿ ಸಾಕಾಗುತ್ತೆ ರಾತ್ರಿ. ಈಗ ಹೇಳಿ ನೀವು, ಆ ಮೀನೆಲ್ಲ ಒಳಗಿಟ್ಟು ಫ್ರಿಜ್ ಒಳಗೆ. ಹೇಳಲ್ಲರಿಗೆ ಇವತ್ತು ಬಿಡಲ್ಲ. ಅವಳು ಎಂತ ಹೇಳಿದ್ಲು? ಅಲ್ಲ, ನನ್ನ ಹತ್ರ ಹೇಳ್ದಿದ್ದೆ ಅಂತದ್ದು ಮಾರ್ರೆ. ಅಲ್ಲ, ಹೇಳದೆ ಅಂತ ಸುಮಾರೆಲ್ಲ ನೀ ಕೇಳಿಸ್ಕೊಂಡಾಯ್ತು ಅಲ್ಲೇ ಬಂದು ಕೂತ್ಕೊಂಡು. ಮತ್ತೆಂಥದ್ದಿದೆ, ಎಲ್ಲ ಗೊತ್ತಿರುತ್ತೆ. ಮತ್ತಾದರೂ ಸುಮ್ಮನೆ ಒಂದು ಏನಂತ ನನ್ನ ಬಾಯಲ್ಲೇ ಹೊರಗೆ ಬರಲಿ ಅಂತಲ್ಲ. ಸತ್ಯ ಅಂತ ಗೊತ್ತಿಲ್ಲ ಮಾರ್ರೆ ನನಗೆ. ಎಂಥದ್ದು ಮಲ್ಕೊಂಡು ಕೆಲಸ ಮಾಡೋದು ಅಂತ ಒಂದು ಗೊತ್ತಾಯ್ತಪ್ಪ. ಎಂತ ಅವನದ್ದು ಸುಮಾರು ದುಡ್ಡು ಮಾಡಿದ್ದಾನಂತ. ನಮಗೇನಾರು ಹೇಳ್ಕೊಡ್ತಾರಂತ? ನಮ್ಗೆ ಯಾಕೆ ಹೇಳ್ಕೊಡ್ತಾರವ್ರು? ಅವ್ರೇನೋ ಮಾಡ್ಕೋತಿದ್ದಾರಂತ. ಎಂಥದ್ದು ಕೆಲಸ ಅಂತ ಎಂಥದ್ದಂತ ಅವಳಿಗೆ ಎಂಥದ್ದು ಸೊಸತ್ರ ಗೊತ್ತಿಲ್ಲ. ಒಂದು ಹೇಳ್ರೆ ಒಂದು ಹೇಳಲ್ಲ. ಅವಳು ಸೀಕ್ರೆಟ್ ಮಾಡ್ತಾಳೆ. ಎಂಥದ್ದು ಯಾರಿಗೆ ಗೊತ್ತು? ತಂಗಿ ಅಲ್ಲ ಮಾರ್ರೆ, ನಿಮ್ಮ ಹತ್ರ ಎಲ್ಲ ಡೀಟೇಲ್ ಹೇಳ್ದೆ ಇರ್ತಾಳೆ ಅವಳು. ನನಗಿಂತ ನಿಮಗೆ ತಂಗಿನೇ ಜಾಸ್ತಿ. ಅವಳಿಗೂ ಅಷ್ಟೇ, ಅವಳಿಗೆ ಹೇಳ್ದೆ ಇರ್ತಲ್ಲ ನಿಮ್ಮ ಹತ್ರ. ನೀವು ನನ್ನ ಹತ್ರ ಮುಚ್ಚು ಮರೆ ಮಾಡ್ತೀರಷ್ಟೇ. ಅದನ್ನ ಮಾತು ಕಟ್ಕೊ. ಪೊಕ್ ಹೆಣ್ಣದು ಎಂತ ಮೆಸೇಜ್ ಮಾಡೋದು ಕೆಲಸ ಅಂತೇಳಿ ಕೇಳ್ರೆ, ಮೆಸೇಜ್ ಅಂದ ಕೆಲಸನಾ? ಆ ಥರದ್ದೆಲ್ಲ ಕೆಲಸ ಇದ್ರೆ ಇಷ್ಟೊತ್ತಿಗೆ ಎಲ್ಲರೂ ಮಾಡಲ್ವಾ? ಎಂಥದ್ದು ಬೇರೆ ಕೆಲಸವೇನು ಅದಕ್ಕೆ ಅಂತ ಹೇಳೋದು ಅಂತಂತ ಗೊತ್ತಾಗ್ತಿಲ್ಲ ಸುಸೂತ್ರ. ಮತ್ತದಕ್ಕೆ ನಾನು ಏನು ಪ್ರೆಷರ್ ಹಾಕಲಿಲ್ಲ. ನೋಡೋಣ ತಡಿ, ಯಾವತ್ತಾರು ಪುರ್ಸತ್ತಲ್ಲಿ ಹೋಗಿ ಕೇಳ್ತೀನಿ. ನಿಮಗೆ ಪುರ್ಸೊತ್ತಾಗದು ಯಾವತ್ತು ಮಾರ್ರೆ? ಎಷ್ಟೊತ್ತಿ ನೋಡು ಬಿಸಿ ಅಂತೀರಿ. ಅಂಥ ಕೆಲಸ ಮಾಡ್ತೀರಾ ಏನೋ ಗೊತ್ತಿಲ್ಲ. ನಾನು ಹೊರಗೆ ಕೆಲಸ ಮಾಡ್ಕೊಬಂದು ಇಲ್ಲಿ ಮನೇಲಿ ಕೆಲಸ ಮಾಡ್ಬೇಕಲ್ಲ, ಬೇರೆ ಗಂಡಸ್ರ ಥರನ. ಇಲ್ಲಿ ಎಲ್ಲ ಅಡುಗೆ ಗಿಡ್ಗೆ ಎಲ್ಲ ಆಗಬೇಕು. ಓಹೋ, ಭಾಳ. ನನ್ನ ಫ್ರೆಂಡ್ ಮನೇಲೆಲ್ಲ ನೋಡಿದ್ದೀರಾ? ಅವ್ರ ಗಂಡಂದ್ರೆ ಎಷ್ಟು ಕೆಲಸ ಮಾಡ್ತಾರೆ ಗೊತ್ತಾ? ನೀವು ಒಂಚೂರು ಹೆಲ್ಪ್ ಮಾಡೋದಕ್ಕೆ ಇಷ್ಟೆಲ್ಲ ಆಡ್ತೀರಿ ಮಾರ್ರೆ ನೀವು. ಅವರೆಲ್ಲ ಸಿಟಿ ಗಂಡ್ರು, ಅವ್ರು ಮಾಡ್ತಾರೆ. ನಂಗೆ ಅವೆಲ್ಲ ಮಾಡಿ ಅಭ್ಯಾಸ ಇಲ್ಲ. ಆದರೂ ನಾನು ಹಿಂಗೋಸ್ಕರ ಇಷ್ಟೆಲ್ಲ ಮಾಡಿಕೊಡ್ತಿದ್ದೀನಿ ಗೊತ್ತಾ. ಸುಮ್ಮನಿರು. ಈಗ ಎಂಥ ಕೆಲಸ ಇದೆ, ಬೇಗ ಮಾಡಿ ಅತ್ಲಾಗೆ ನಂಗೆ ಸ್ವಲ್ಪ ಹೊರಗೆ ಒಂದು ರೌಂಡ್ ಹೋಗಿ ಬರ್ಬೇಕು. ನೀವು ಕೂತ್ಕೊಳ್ರಿ ಸ್ವಲ್ಪ ಹೊತ್ತು. ಇಲ್ಲಿ ಕೆಳಗೆ ಕೂತ್ಕೊಳ್ಳಿ. ನಿಮ್ಮ ಹೊತ್ತಿಗೆ ಎಂಥದ್ದು ಮಾತಾಡಬೇಕು. ಅಯ್ಯೋ, ಕೂತ್ಕೊ ಮಾತಾಡೋಷ್ಟು ಪುರ್ಸೊತ್ತು ಇತ್ತ ನಿಂಗೆ ಇವತ್ತು? ಆಯ್ತು, ನೀನು ಹೇಳಿದೆ ಬಿಡೋಳಲ್ಲ. ಆಯ್ತು ಬಾ, ಕೂಕೋ. ಈಗ ಹೇಳಿ ಮಾರೆ, ಎಂಥದಂತೆ ಅವಳದ್ದು? ಅಂತ ತುಂಬ ದುಡ್ಡು ಮಾಡಿದಾರಂತ. ನಿಮ್ಮ ತಂಗಿ ಭಾಳ ಬಿಡಿ, ಗಂಡಂಗೆ ಹೇಳ್ಕೊಟ್ಟೆ ಮಾಡಿಸಿರ್ತಾಳೆ. ಏನಂತ ಇದು ಎಂಥದ್ದು ವರ್ಕ್ ಫ್ರಮ್ ಹೋಮ್ ಥರ ಅಂತೆ ಕಣೆ. ಮೊಬೈಲಲ್ಲೇ ಎಂಥದ್ದು ಕೆಲಸ ಮಾಡೋದಂತೆ. ಇದಕ್ಕೆ ಅಂತ ಏನಂತ ಗೊತ್ತಿಲ್ಲ, ಮೆಸೇಜ್ ಮಾಡೋದು ಅನ್ನುತ್ತೆ ಪೋಂಕದೊಂದು. ಎಂಥ ಡೀಟೇಲ್ ಏನು ಅಂದ್ಕೊಂಡು ಒಂದು ಸತಿ ಮಂಜನ್ನೇ ಕೇಳಿದ್ರೆ ಗೊತ್ತಾಗುತ್ತೆ. ಆದರೂ ಮಂಜ ಯಾರಿಗೆ ಹೇಳಬೇಡ ಅಂತ ಹೇಳಿದಾನಂತೆ, ಸೀಕ್ರೆಟ್ ಅಂತ ಹೇಳಿದಾನಂತೆ. ಹೇಳ್ತಾನಪ್ಪ, ಮತ್ತೆ ಸೀಕ್ರೆಟ್ ಅಂತ ಹೇಳ್ತಾನೆ. ಮತ್ತೆ ಹೇಳಲಿಲ್ಲ ಅಂದರೆ ಎಲ್ಲರೂ ದುಡ್ಡು ಮಾಡ್ಕೋತಾರಲ್ರಿ. ವರ್ಕ್ ಫ್ರಮ್ ಹೋಮ್ ಅಂದರೆ ಈಗ ಮನೇಲಿ ಇದ್ದವ್ರು ಅವ್ರು ಇವರು ಹೆಂಗಸ್ರು ಮಕ್ಕಳು ಚೆಳ್ಳು ಬುಳ್ಳು ಎಲ್ಲ ನಾವು ಮಾಡ್ತೀವಿ ಅಂತಾರಲ್ಲ. ಅದು ಅರ್ಧಕ್ಕರ್ಧ ಈ ವರ್ಕ್ ಫ್ರಮ್ ಹೋಮ್ ಅಂತ ಹೇಳೋದು, ಒಂದು ದುಡ್ಡು ತಗೊಳ್ಳೋದು, ಒಂದು ಅದು ಇದು ಕಳಿಸೋದು. ನಾನೆಲ್ಲ ಆಗೆಲ್ಲ ಸುಮಾರೆಲ್ಲ ಮಾಡಿ ನೋಡಿದ್ದೀನಿ ರೀ. ಅದಕ್ಕೆ 300 ರೂಪಾಯಿ ಕಟ್ಟಿ, 1000 ರೂಪಾಯಿ ಕಟ್ಟಿ, 2000 ರೂಪಾಯಿ ಕಟ್ಟಿ ನಿಮಗೆಲ್ಲ ಡೀಟೇಲ್ ಕೊಡ್ತೀವಿ ಅಂತ ಹೇಳೋದು. ಆಮೇಲೆ ಕೆಲವ್ರು ಫೋನ್ ನಂಬರೇ ರೀಚ್ ಆಗಲ್ಲ. ರೀಚ್ ಆದರೂ ಹೇಳಿದ್ನೇ ಹೇಳೋದು ಅಂತಂದು ನಮ್ಗೆ ಅರ್ಥ ಆಗಲ್ಲ. ಹಂಗೆ ಇನ್ನೂ ಕಷ್ಟಪಟ್ಟು ಅರ್ಥ ಮಾಡ್ರೆ ಅದೆಂತ ಟೈಪಿಂಗ್ ಅದು ಇದು ಅಂತಾರೆ. ಅದು ಮಾಡ್ರ ಮೇಲೆ ನೀವು ಅದು ತಪ್ಪು ಮಾಡಿದ್ದೀರಿ, ಇದು ತಪ್ಪು ಮಾಡಿದ್ದೀರಿ ಅಂತ ಹೇಳಿ ದುಡ್ಡು ಕೊಡಲ್ಲ. ಅವನಿಗೂ ಸ್ವಲ್ಪ ಜಾಗೃತಿ ಅಂತ ಹೇಳಬೇಕಿತ್ತು. ಅವರೆಲ್ಲ ಸುಮಾರೆಲ್ಲ ಅದೆಲ್ಲ ಫೇಕ್ ಮಾರ್ರೆ. ನಾನು ಹಾಗೆಲ್ಲ ಸ್ವಲ್ಪ ಮಾಡಿದ್ದೀನಿ ಅದನ್ನು ಮದುವೆ ಮುಂಚೆ. ಅದೆಲ್ಲ ಸುಮಾರು ಮಾಡಿದೆ ನೀನು ಹಂಗಾದ್ರೆ. ಇಲ್ಲ, ಇವನಿಗೆ ದುಡ್ಡೇನೋ ಬಂದಿರಬೇಕು. 6 ತಿಂಗಳು ಆಯ್ತಂತ ಮಾಡೋಕ್ಕೆ ಹಿಡ್ದು. ದುಡ್ಡು ಕೊಡದೆ 6 ತಿಂಗಳು ಯಾರು ಮಾಡ್ತಾರೆ? ಮಾಡ್ತಿದ್ದಾನೆ ಅನಿಸುತ್ತೆ.
ಹಂಗಾದ್ರೆ ಎಂತಾರು ಪ್ಲ್ಯಾನ್ ಮಾಡಿ ಅವಳ ಹತ್ರ ಅದು ಎಂತ ಕೇಳ್ಬೇಕ್ರಿ, ಇಲ್ಲ ಮುಂಜಂಗಾದ್ರೂ ಒಂದು ಸ್ವಲ್ಪ ನೈಸ್ ಮಾಡ್ಕೊಂಡು ಕೇಳ್ರಾಗಿರೋದೇನಪ್ಪ. ಅದು ಹೆಂಗಾಗತ್ತೆ ಮರೈತಿ, ಊರಾಗಿ ಹೇಳ್ರೆ ಒಂಥರ, ನಾವಾಗಿ ಮೇಲ್ ಬಿದ್ದು ಹೋಗಿ ಕೇಳೋದು ಅವ್ರಿಗೆ ಬೇಜಾರಾಗೋದಾಗಲ್ವೇನ್ರಿ? ಸರಿಯಾಗಲ್ಲ ಅವೆಲ್ಲ. ಅಯ್ಯೋ ಬೇಜಾರು ಎಂತದ್ರಿ, ನೀವು ನೆಂಟ್ರಿಷ್ಟ್ರು ಅಣ್ಣ ಒಂಚೂರು ಉದ್ಧಾರ ಆದ್ರೆ ಅವಳಿಗೆ ಎಂಥದ್ದು ಬೇಜಾರಿಲ್ಲ ಎಂತ ಇಲ್ಲ. ನಾವೊಂದು ಕೆಲಸ ಮಾಡೋಣ, ಅವಳನ್ನು ಈ ಭಾನುವಾರ ನಮ್ಮನೆ ಕರೆದ್ರೆ ಹೆಂಗೆ? ಅಂತ ಕರೆದು ಎಂಥ ಕೆಲಸ ಏನು ಕೇಳ್ದ? ಇಷ್ಟು ದಿನ ಕರೀದೆ ಒಂದು ಸಲ ಅವಳನ್ನ ಕರೆದ್ರೆ ಅವಳಿಗೆ ಹೆಂಗಾಗಲ್ಲ? ಹಂಗಲ್ಲ ರೀ, ಸುಮ್ಮನೆ ಬಾರೆ, ಅವತ್ತೆಲ್ಲ ಹಿಂಗಾಯ್ತದು ಮನ್ಸಿಗೆ ಹಾಕಬೇಡ, ಇವತ್ತು ಮಧ್ಯಾಹ್ನ ಊಟಕ್ಕೆ ಬಾ ಅಂತ ನಾನೇ ಕರೀತೀನಿ ಬೇಕಂದ್ರೆ. ಅದಕ್ಕೇನು ಕಾರ್ಯವಾಸಿ ಕತ್ತೆ ಕಾಲ. ಹಾ ನಿನ್ನ ಬುದ್ಧಿ ಅಂದ್ರೆ ಮಾತ್ರ ಕಾರ್ಯವಾಸಿ ಕತ್ತೆ ಕಾಲ ಅಂದ್ರೆ ನನ್ನ ತಂಗಿ ಕತ್ತೆ ಸಮಾನ ಆಯ್ತಾ ನಿನಗೆ? ನಾಲ್ಗೆ ಸ್ವಲ್ಪ ಬಿಗಿ ಹಿಡಿದ್ರು ಒಳ್ಳೇದು. ಅಯ್ಯೋ ಹಂಗಲ್ಲ ಮರೆ, ವಾಡಿಕೆಗೆ ಮಾತಂದೆ ಅಷ್ಟೇ. ಅವಳನ್ನ ಕರೀರಿ, ನೀವು ಊಟಕ್ಕೆ ಕರೀರಿ. ನಾನೆಲ್ಲ ನಿಧಾನಕ್ಕೆ ವಿಚಾರಿಸಿ ನಂಗೆ ಗೊತ್ತವಳನ್ನ ಹೆಂಗೆ ಬಾಯಿ ಬಿಡಿಸ್ಬೇಕು ಅಂದ್ಕೊಂಡು. ನೀವು ಅದೆಲ್ಲ ಇದು ಮಾಡಬೇಡಿ. ಇಲ್ಲ ನೀವು ಹ್ಞೂ ಅಂದ್ರೆ ನಾನೇ ಕರಿತೀನಿ ನಾಡ್ದು ಊಟಕ್ಕೆ. ಮರೈತಿ ಹಂಗಾಗಿ ಅವಳ ಲೆಕ್ಕದಲ್ಲಿ ನಂಗೊಂದು ಒಳ್ಳೆ ಊಟ ಸಿಕ್ಕುತ್ತೆ. ಭಾನುವಾರ ಮಟನ್ ತರಿಸೋದು. ಹಾಗಾದ್ರೆ ಸ್ವಲ್ಪ ಮಟನ್ನು ಚಿಕನ್ ಕಬಾಬ್ ಮಾಡುವ. ಮಟನ್ನು ಸುಕ್ಕ ಥರ ಮಾಡ್ರೆ, ಚಿಕನ್ ಕಬಾಬು ಮತ್ತು ಟೊಮೆಟೊ ಸಾರು ಥರ ಮಾಡಿ ಒಂದು ಮೀನು ಫ್ರೈ ಮಾಡ್ರೆ ಹೆಂಗೆ? ಅಯ್ಯೋ ಊಟಕ್ಕೆಲ್ಲ ಕರೆದ್ರೆ ಹಂಗೆಲ್ಲ ಅಲ್ಲ ರೀ, ಅವ್ರು ತಿನ್ನೋಕ್ಕೆ ಅವ್ರಿಗೆ ಇಷ್ಟ ಇರೋದೆಲ್ಲ ಮಾಡಬಾರ್ದು, ಆಗ ತುಂಬ ತುಂಬ ತಿಂತಾರೆ. ನನಗೆ ಏನೆಲ್ಲ ಅಡುಗೆ ಮಾಡ್ಬೇಕಂತ ಗೊತ್ತೋ, ನೀವು ಅದೆಲ್ಲ ತಲೆ ಕೆಡಿಸ್ಕೋಬೇಡಿ. ನೀವು ಹ್ಞೂ ಅನ್ನಿ, ನಾನು ಅವಳಿಗೆ ಫೋನ್ ಮಾಡ್ತೀನಿ. ನೀ ಎಂತಾದ್ರೂ ಮಾಡು, ಒಟ್ಟು ನನ್ನ ತಂಗಿ ಮನ್ಸಿಗೆ ಮಾತ್ರ ಬೇಜಾರಪ್ಪಾಗ. ಅದನ್ನು ಮಾತ್ರ ನಾವು ಫಸ್ಟೇ ಹೇಳಿದೆ ಕಡಿ ನಾವು ಮನುಷ್ಯ ಇರೋದಿಲ್ಲ ಮಾತ್ರ. ಇಲ್ಲ ಮರ್ರೆ, ನಾ ಎಂಥದ್ದು ಗಲಾಟೆ ಮಾಡೋದಿಲ್ಲ. ನೀವು ಹೋಸಲದ್ದು ಎಣಿಸಿ ಈ ಥರ ಹೇಳೋದಲ್ದ, ಈ ಸಲ ಖಂಡಿತ ಅವಳು ಎಂತ ಹೇಳ್ತಾಳ ನಾ ಹಾಗೆ ಸುಮ್ಮನೆ ಯಾವುದು ಗಲಾಟೆ ಎತ್ತೋದಿಲ್ಲ. ಕಾಣೆ ಅವಳು ಒಂದು ದಿವ್ಸಕ್ಕೆ ಬಂದವಳ, ಇನ್ನೂ ಇಲ್ಲೇ 2 ದಿನ ಇದ್ದು ಹೋಗ್ತೀನಿ ಅನ್ಬೇಕು. ಅಷ್ಟರ ಮಟ್ಟಿಗೆ ಒಳ್ಳೆ ರೀತಿ ನೋಡ್ಕೋತೀನಿ. ನಮಗೇನು ಡೀಟೇಲ್ ಬೇಕಲ್ಲ, ಅವಳ ಹತ್ರ ಹೇಳಿಸೋ ಜವಾಬ್ದಾರಿ ನಂದು. ನಿಂಗೆ ಅಷ್ಟೆಲ್ಲ ಡೀಟೇಲ್ ತಿಳ್ಕೊಂಡ ಎಂತ ಹಾಕಿತ್ತೀಗ? ನಿಂಗೀಗ ಹೊಲುವುದೇ ಪುರ್ಸೊತ್ತಿರೋದಿಲ್ಲ, ಇನ್ನು ಅದೇ ಎಷ್ಟೊತ್ತಿ ಮಾಡ್ತೇನೆ ನೀನು? ರಾತ್ರಿ ಅವನು ಮಲ್ಕಂಡೆ ಮಾಡೋದಂತಲ್ಲ, ನಾನು ಮಲ್ಕಂಡೆ ಮಾಡ್ತೀನಿ. ಅದಕ್ಕೇನಾಗ್ಬೇಕು? ಮನುಷ್ಯಂಗೆ 4 ರಿಂದ 6 ಗಂಟೆ ನಿದ್ದೆ ಇದ್ರೆ ಸಾಕಂತೆ. ಅಲ್ಲಿ ಈಶಾ ಫೌಂಡೇಶನ್ ಇದೆಯಲ್ಲ, ಅದರಲ್ಲಿ ಎಂತಂತ ಗೊತ್ತಾ, 4 ಅವರ್ ನಿದ್ದೆ ಮಾಡ್ತಾರಂತ ಅಷ್ಟೇ ಕಣ್ರಿ ಅವರೆಲ್ಲ. ಅವರಿಗೆಲ್ಲ ನಿದ್ದೆ ಸಾಕಾಗತ್ತಂದ್ರೆ ನಮ್ಗೆ ಸಾಕಾಗಲ್ವಾ? ನಮಗೂ ಸಾಕಾಗತ್ತೆ ಮಾರ್ರೆ. ಬೇಕಂದ್ರೆ 1 ಗಂಟೆ ನಾ ಮಾಡಿ ನಿಮ್ಗೆ ಕೊಡ್ತೇನೆ, ಉಳಿದಿದ್ದೆಲ್ಲ ನೀವು ಮಾಡ್ರಿ ಸರಿ. ಓಹೋ, ಅಲ್ಲಿಗೆ ಈ ಕೆಲಸ ನನ್ನ ಮೇಲೆ ಪಪ್ಪದ ಐಡಿಯಾ ಇತ್ತು ಇವಳದ್ದು. ಹಾಯ್ ಎಂಥದ ಕಾಣ್ತಿದ್ರಿ ಅಲ್ಲ ನೀವೇ, ಎಂಥ ಗುಟ್ಟು ಎಂತ ಅನ್ಕ ಸೊಸತ್ರ ಗೊತ್ತಿಲ್ಲ ಮಾರ. ನಿಮ್ಗೆ ಎಂಥರ ಗೊತ್ತಾ? ಅವಳು ಹೇಳ್ದಂಗೆ ಒಂದು 4 ಕಾಸು ಮಾಡ್ಕೊಂಡ್ಲಕ್ಕ ಇದೊಂದು ತಲೆ ಬಿಸಿ ಮಾರ ನನ್ನ ಮೇಲೆ ಬತ್ತ ಏನೋ. ಮತ್ತು ವೀಡಿಯೋ ಎಲ್ಲ ಕಾಣ್ತಿದ್ರಿಯಾ? ವೀಡಿಯೋ ಇಷ್ಟ ಆದರೆ ನೀವು ಲೈಕ್ ಮಾಡೋದು ಮಾತ್ರ ಮರುಕಾಗಕ್ಕ. ನೀವು ಎಷ್ಟು ಜಾಸ್ತಿ ಲೈಕ್ ಮಾಡಿದಷ್ಟು ನಮ್ಮ ವೀಡಿಯೋ ಅಷ್ಟು ಎಲ್ಲ ಕಡೆ ಸ್ಪ್ರೆಡ್ ಆಯ್ತು. ಯೂಟ್ಯೂಬ್ ಅವರು ಆ ರೀತಿ ಮಾಡ್ತಾರೆ. ಹಾಗಾಗಿ ನಮಗೂ ಒಂದು ಸ್ವಲ್ಪ ಖುಷಿ ಆಗ್ತದೆ ನೀವು ಜಾಸ್ತಿ ಲೈಕ್ ಮಾಡ್ರಿ. ಅದು ಮರೆ ಒಟ್ಟು ನಂಗೆ ಹೆಂಗೆ ಬರ್ತದೆ ಹಂಗೆ ಹೇಳಿದೆ. ಸೊಸತ್ರ ಹೇಳೋಕ್ಕೂ ಬತ್ತಿಲ್ಲ. ಒಟ್ಟು ಲೈಕ್ ಮಾಡೋದ್ರಿಂದ ವೀಡಿಯೋ ಜಾಸ್ತಿ ಜನ ಕಾಣ್ಲಕ್ಕ ಆಯ್ತು. ಹಂಗಾರೆ ಮತ್ತು ಹೀಗೆ ಪ್ರೋತ್ಸಾಹ ಇರಲಿ ಅಕ್ಕ ನಿಮ್ದು. ಹೊಸ್ದೇಕಂತಿದ್ದಾರಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಮರಿಬೇಡಿ.